ಹಾಯ್ ಸುಶಾಂತ್ ಎಂಚಲ್ಲರು ಯಾನ್ ಬತ್ತ ಬಲೆ ಬಲೆ ವನಸಾಂಡಿ ವನಸಾಂಡ ಉಡೆ ಪೋಯರು ಬತ್ತಿನ ಪೋಯರ ಗುಡ್ ಮಾರ್ನಿಂಗ್ ವಾ ಗುಡ್ ಮಾರ್ನಿಂಗ್ ಈರ್ನ ವಾ ಕೊಡ್ತದ ಗುಡ್ ಮಾರ್ನಿಂಗ್ ಎನ್ನ ಮೊಬೈಲ್ ಕಮೆಂಟ್ ತೋಜಿ ಇದಾಯ್ತು ಗೊತ್ತಾಗ್ತಿ ಕಾಂಡಲ್ಲ ಅಂಚೆನ ಅದಿತ್ತು ಪರ್ಲಮ್ಮ ಉಳ್ಳಾರ ಸುಶಾಂತ್ ಯಾಕೆ ಉಲ್ಲ ಅಂದ ಒಣಸಾಂಡೆ ನಾನು ಹೆಣ್ಣು ಮಾಲ್ತು ಕೂಡ ಬರೋಡ ಅದಾದ ಕಮೆಂಟ್ ಶೋ ಆಪ್ಷನ್ ಕಮೆಂಟ್ ಶೋ ఉంది ಒಂದು ಕವಿತಕ್ಕನ ಲೈವ್ ಇದೆಲ್ಲ ಕನ್ನಡ ಓಪನ್ ಆಗಲಿ ಒಂದು ನಿಮಿಷ ಕಾಂಡಲ್ಲ ಇಂಚೆನ ಆಗ್ತದೆ ಹೆಣ್ಣು ಮಾಲ್ತನ ಕೂಡ ಪ್ರಾಬ್ಲಮ್ ಆಗ್ತದೆ ನಾನು ತೂಕ ಏನಾಪು ನಿಂದು ಕೂಡ ನಿಮ್ಮ ಮೊಬೈಲ್ ಕಮೆಂಟ್ ಬಿಟ್ಟು ಏನೇ ಕತೆ ಬಂದಿಲ್ಲ ಪಾತಿರಲಿ
ಉಗ್ಗ ಉಂಡರಿ ಉಗ್ಗ ಉಂಡೆ ಉಗ್ಗ ಒಣಸಾಂಡು ತೀರ್ನಾಂಡ ರಾತೆ ಕಜ್ಜಿ ಕಜಿಪ್ಪು ರಾತೆ ಕೋರಿಯಾ ಕೋರಿ ಕಜಿಪ್ಪ ಎಂಕ್ ಒಂದು ಪೀರೆ ಬೊಕ್ಕ ಕೊಜಪು ಉಪ್ಪಡು ಬೊಕ್ಕ ವಿಶೇಷ ಬಸ್ಸ ಉಂಡು ಬಸ್ಸ ಉಂಡ ಈರ್ನ ಓಲ್ಡು ಹಾಂ ಬರೊಂದುಂಡ ಬಸ್ಸ ಬರೊಂದುಂಡು ಹೋಯ್ತಾ ಪಂಡ ರೆಂಟಾ
ದಾನಜ್ ಸತೀಶ್ ಅವರೇ ಹಾಯ್ ಹಾಯ್. ನಾವು ಲೈಕ್ ಕೊಟ್ಟಿದ್ದೇವೆ. ಹೌದಾ, ಸೂಪರ್ ಅಂತ ಹೇಳ್ತಿದ್ದಾರೆ. ಜ್ಯೋತಿಷಿ ಸಾಯಿ ಎಂಚೊಲ್ಲರು ಅನಸಾಂಡೆ. ನೇರ ಪ್ರಸಾರಕ್ಕೆ ಬಂದವರಿಗೆ ಎಲ್ರಿಗೂ ಊಟ ಆಯ್ತಾ, ಏನು ಸ್ಪೆಷಲ್ ಊಟ ಅಂತ ಕೇಳ್ತಿದ್ದಾರೆ. ಪ್ರಶಾಂತ್ ಉರ್ಲಾರ. ಪ್ರಶಾಂತ್ ಆರ್ ಡಿ ಅಣ್ಣ ಹಾಯ್ ಹಾಯ್. ಎಂಚೊಲ್ಲರು ಒಣಸಾಂಡು. വണസ് ആൻസിസ് ഇരുന്നാണ്ട് എന്നല്ലാണ്ട് വണസ് എന്ന ಮೊಬೈಲ್ಡ್ ಮೆಸೇಜ್ ಶೋ ಆವೊಂದಿಜ್ಜಿ ಕಮೆಂಟ್ ಶೋ ಆಪುಜಿ. ಓಕೆ ಓಕೆ ಹರಡಿ ಅಣ್ಣ ಹೋಗ್ಬೋದು. ಮಸ್ತ್ ಜನಕ್ಕೆ ಅವೇ ಪ್ರಾಬ್ಲಮ್ ಅವನಿಂದ ಅಂದಿ ಇಂಚಿನ ಪ್ರಾಬ್ಲಮ್ ಉಂಟು ಐಟು ಉಂಗ್ಲ ಉಂಚು. ಕೃಷ್ಣಣ್ಣ ಹಾಯ್ ಹಾಯ್ ಒಣಸಂಡೆ ಬಾರಿ ಬಂಗಾನ್. ಬಾಯ್ ಸಿಸ್ ಬಾಯ್ ಬಾಯ್ ಆಲ್ರಿ ಅಣ್ಣ. ಕೃಷ್ಣಣ್ಣ ಒಣಸಣ್ಣ ದಾದಿ ಕಜ್ಜಿ ಲೈಕ್ ಕೊಡಬೇಕಾ? ನೀವು ಕೊಡ್ತೀರಿ ಮತ್ತು ನಾನು ಕೇಳುತ್ತೇನೆ ಅಲ್ವಾ ಅಲ್ವಾ ಕೃಷ್ಣಣ್ಣ ಮೆಸೇಜ್ ಸಾರಿ ಕಮೆಂಟ್ ಶೋ ಆಗಿದ್ದಿ. ರೇಣುಕಾ ಅವರೇ ಹಾಯ್ ಹಾಯ್. ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು? ಒಣಸ್ವರ ಅಂದಂದೆ ಬೊಕ್ಕದ ಕ್ಲೇಸ್ ಸರಿ ಉಂಟು ವರಣ ಈರೊಂದು ಸ್ಪೆಷಲ್ ಕೂಡ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಈ ರೀತಿ ಸರಿ ಅಂದರು ಯಾಲ ಒಂದೇ ಸರಿ ಅನ್ಕೊಂಡು ಈರೆಲ್ಲಕ ಬಕ್ಕಸುರ ಅತ್ತೆ ನಾಲ್ಕು ಸರಿ ಒಂದು தெளிப்பு தெளிப்புல மூலியம் இருக்கு. ಕಮೆಂಟ್ ಶೋ ಆಪುಜಿ ಈರ್ ಸಿಂಟ್ಯಾಕ್ಸ್ ಈರ್ಬೇಕೇನು ಈರೆಂಚಿನ ಉಂದು ಉಂದು ಉಂಡ ಉಂಡು ಉಂಡು ಉಂಡಿಗೆ ಸಿಂಪಲ್ ಅನ್ನ ಉಂದು ಉಂಡ ಬಂದ ದಾದೆ ಇದೆ ದಾದ ದಾದೆಂದು ಗೊತ್ತಿದ್ದು ಎರ್ನಾನ ಶಾಪ್ ಉಂಡ ಶಾಪ್ ಎಪ್ಪೊಡು ಎರ್ನಾನ ಸಿಂಪಲ್ ಅನ್ನ ನನಗೆ ಶಾಪ್ ಉಂಡು ಮತ್ತೆ ಸಿಂಪಲ್ ಅನ್ನ ಹಾಯ್ ಸಿಂಪಲ್ ಅನ್ನ ಅಂತ ಕೃಷ್ಣಣ್ಣ. ಮೂರ್ತಿ ಬ್ರದರ್ ಲೈವ್ ಮಾಡ್ತು ಅಲ್ಲ ಅಯ್ಯೋ ಉಂಟುಲೇ ಹಲೋ
ದಾಲ ಪಂಡರ ಈರಾಂಡಲ್ ದಾಲ ಪಂಡರ ದುರ್ಸಿ ಏರಿಯೆ ಸಿಂಪಲ್ ಅನ್ನ ಸಿಂಪಲ್ ಮುದ್ದು ಲೈವ್ ಟೈಮು ಈರ್ ಮದ್ಲು ಬಂದುಲ್ಲೇರು ಪಾಪ ಮುದ್ದು ಬತ್ತನ ಬ್ಲೂದೆಪ್ಲ ಹೈಡ್ ಮಾಡ್ತಾರೆ ಅಂದೆ ಎಡ್ಡ್ಯಾಂಡ್ ಒಂಜಿ ಒರಿ ಉಂಟು ಲೈವ್ ಸಿಂಪಲ್ ಅಣ್ಣ ಬಂದಿಲ್ಲ ಪಾಪ ಮುದ್ದುನ ಚಾನಲ್ ವೈಟಿದತ್ಲು ಮಲ್ಪೊಡಂದೆ ಮಲ್ಪಡ್ದಾನ ಅಂತಾರೆ ಅರೆ ನಾವು ಅದು ಸಿಂಪಲ್ ಅಣ್ಣ ಬಂದಿಲ್ಲ ಕೃಷ್ಣನೇ ಅಲ್ಲೇ ನಾವು ಫುಲ್ ಹೊಡ್ಚಿ ನಂಜೆಲ್ಲ ಅದು ಅದೇ ಸಿಂಪಲ್ ಅಣ್ಣ ಮೂರ್ತಿ ಅಣ್ಣ ನಗ್ತಾ ಇದ್ದಾರೆ. ಯಾರು ನಗುದು? ನಿಮ್ಮ ಅಜ್ಜ ನಗುದು. ಅಜ್ಜ ಹೋಗಿದ್ದಾರೆ. ಹೌದಾ? ಎಲ್ಲಿಗೆ ಹೋಗಿದ್ದಾರೆ? ನಿಮ್ಗೆ ಹೇಳೋದು ಯಾಕೆ ಹೋದದ್ದು? ಬಸ್ ಅಲ್ವಾ ಅವರಿಗೆ? ಹೌದಾ? ಹೇಳಿ ಹೋಗ್ಬೇಕಿತ್ತ. ದಾದ ಕಜ್ಜಿ ಮಾಡ್ತಾರೆ. ಕಜಿಪ್ಪೆ ಒಂದು ಪೀರೆ ಬೊಕ್ಕ ಉಪ್ಪಾಡು ಮೊಸರು ಅವು ಬೊಕ್ಕದ ಕಜಿಪ್ಪತ್ತು ಪೀರೆ ಮಾತ್ರ ಕಜ್ಜಿ ಅವು ಹಿರೇಗು ಪನೋಡತ್ತೆ ಗೊತ್ತಾವಡತ್ತ ಮುಖೇರು ಪೂರ ಕಜ್ಜಿಪಿಂದು ಅವಳ ಮಲ್ಲ ಪ್ರಾಬ್ಲಮ್ ಕೃಷ್ಣನೇ ಪೋಯಿರ್ತಲ್ಲ ಈರ್ನ ಡೈಲಾಗ್ ಓಕೆ ಬಂದಿಲ್ಲ. ಬಲ್ಲಣ್ಣ ಬಲ್ಲಕ್ಕ ಕಮೆಂಟ್ ಮಾಡಲು ಸಿಂಪಲ್ ಅಣ್ಣ ಕಮೆಂಟ್ ಶೋ ಹಾಕಿಚ್ಚು ಏರ್ನ ಶಾಪ್ ಉಂಡು ನಾನು ಮತ್ತೆ ಬರುವೇರು ಏರು ಬರುವೆ ಸ್ಕಿಪ್ ದಾದ ಸ್ಕಿಪ್ ಓ ಒಂದೊಂದು ಹೋಗ್ತು ಸ್ಕಿಪ್ಪಿಂದ ಹೋಗ್ತಾನೆ ಹೋಗಿ ಮೆಸೇಜ್ ಸ್ಕಿಪ್ಪು ಇರು ಕುಡರ ಪಾಡ್ಲೆ ಕೃಷ್ಣಣ್ಣ ಆ ಮೆಸೇಜ್ ತುಕ ಬನ್ನಿ ಬನ್ನಿ ಜನರೇ ನನ್ನ ತಂಗಿಗೆ ಓ ದೇವರನ್ನ ಈಗ 100 ವರ್ಷ ನಲ್ಲ 100 ವರ್ಷ ಆಯುಷ್ಯ ಬರೋರು ದೇವರು ಸಿಂಪಲ್ ಅಣ್ಣ ಇತ್ತೇನೆ ಬನ್ನಿ ಅಣ್ಣ ಅದೇ ಸೂಪರ್ ಥ್ಯಾಂಕ್ ಯು ಕೃಷ್ಣಣ್ಣ. ಸಪೋರ್ಟು ಶುರುವಾಂಡ ರೈಲ್ ಬಿದಂಡು ಕಮೆಂಟ್ ಹಾಕಿ ಫ್ರೆಂಡ್ಸ್, ಯಾರಿದ್ದೀರಾ ಕಮೆಂಟ್ ಹಾಕಿ, ರಪ್ಪ ಅಂತ ಕಮೆಂಟ್ ಹಾಕಿ. ಹೂ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಕೃಷ್ಣಣ್ಣ. 100 ವರ್ಷನ ದಾಯಿಗೆ ಎನ್ನ ಆಸ್ತಿ ನಿನ್ನ ಪುಲ್ಲಿಗೂ ಕೊರಿಯರನ್ನ ಬಂಗ ಬರೋಡಿಯಾ ಅನ್ ಕೊಡ್ತಿಚ್ಚು ಎಂಕು ಬರ್ಚು ಎನ್ನ ಆಸ್ತಿ ಇರೇಗಿರ್ತಾವೆ ಏರೇಗ್ಬೋದು ಎನ್ನ ಆಸ್ತಿ ಏರೇಗ್ಬೋದು. ಕೃಷ್ಣಣ್ಣ ಜೋಳ ಪುರಪರೊಂದಲ್ಲಿ ಸೌಮ್ಯ ಬರ್ತಾರೆ. ಹಾಯ್ ಸೌಮ್ಯ, ಎಂಚೊಲ್ಲರು ಪಣಸ್ ಮಾಡ್ತಾರಾ? ಸೌಮ್ಯ ಒಣಸಾಂಡೆ ಕೊಡಬಯ ಆಡು ಮುಟ್ಟದ ಸೊಪ್ಪಿಲ್ಲ, ಸೌಮ್ಯ ಇಲ್ಲದ ಲೈವ್ ಇಲ್ಲ. ಹೌದಲ್ಲ?
ಸೌಮ್ಯ ಇರೋದೊಂದು ಕ್ವಶನ್ ಉಳ್ಳಾರ ಒಣಸಾಂಡಕ್ಕ ಅಂದ ಅದಾದ ಕಜಿತು ಕಚ್ಚಿಪದಾತಿ ಗುಡ್ ಆಫ್ಟರ್ನೂನ್ ಅಂತ ಪುನೀತ್ ಅವರು ಬಂದರು. ಹಾಯ್ ಪುನೀತ್ ಅವರೇ, ಹೇಗಿದ್ದೀರಾ? ಊಟ ಮಾಡಿದ್ರಾ? ಪರಕ್ಕೆ ಸಂದಾಯರ ಬಸ್ಸಿನ ಒಂದು ಅಂದ ಒಂದು ಬೇಲೆಂಡು ಬುಕ್ಕಾರ್ದು. ಓಕೆ ಕೃಷ್ಣಣ್ಣ ಕೋರಿ ಅಂದೆ ಸೌಮ್ಯ. ನಂದು ಊಟ ಆಯಿತು, ನಿಮ್ದಾಯ್ತಾ? ನನ್ನ ಚಾನಲ್ ಸಬ್ ಮಾಡಿದ್ದೀರಾ? ಥ್ಯಾಂಕ್ ಯು. ನೀವು ಒಂದು ನನ್ನ ವೀಡಿಯೋಗೆ ಕಮೆಂಟ್ ಹಾಕಿರಿ, ಮತ್ತೆ ನೋಡ್ತೇನೆ ಆಯಿತಾ? ಓಕೆನಾ? ಲೈಕ್ದ ನೀನು ಲೈಕ್ ಕೊಟ್ರಾ? ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಬೇಗ ಬೇಗ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಯಾರಿದ್ದೀರಾ? ಬನ್ನಿ ಬನ್ನಿ. ಸೌಮ್ಯ ತಂಗಿ ಇರೇಗ ಅಲ್ಲೇ ಸೌಮ್ಯ ಇರೇಗ ಅಲ್ಲೇ ಪೂಕೊರ್ನು ಅಕ್ಕ ಇನಿ ಮಸ್ತ್ ಬೇಜಾರಾಣೆ ಅಂತ ದಾಯಿಗಿ ಸೌಮ್ಯ ದಾದಾಂಡೆ ದಾದಾಂಡೆ ದಾಯ ಬೇಜಾರು ಅದು ವಿಷಯ. ఇంక కేక్ కొరందులే. ಥ್ಯಾಂಕ್ ಯು ಸಿಂಪಲ್ ಅಣ್ಣ. ಥ್ಯಾಂಕ್ಸ್ ಅಣ್ಣ ಪನಂದಲ್ಲಿ ಸೌಮ್ಯ. ಸೌಮ್ಯ ದಾದ ವಿಷಯ ದಾದನ್ ಪಂದು ದಾಲ ಪ್ರಾಬ್ಲಮ್ ಆಂಡ ಬೇಜಾರದು ಮಣ್ಣು ಪಾಡುವ ನೊಂದು ಬಿಡಿ ಸೌಮ್ಯ ದಾದ ಅನ್ಪಂಡ್ಲೆ. ಥ್ಯಾಂಕ್ಸ್ ಅಣ್ಣ ಪನಂದಲ್ಲಿ ಪೂರ ಇಕ್ಲೆ ಥ್ಯಾಂಕ್ಸ್ ಪಂತೇನೆ. ದಾದಾಂಡ್ ಸೌಮ್ಯ ಅದೇನಲ್ಲ ಸಿಂಪಲ್ ಅಣ್ಣ ಪನ್ಲೆ ಸೌಮ್ಯ ದಾದಾಂಡ್ ಏರಡ್ಲಿರೆ ಬೇಜಾರಂಡ ಏರ್ಲದಲ್ಲ ರಂಡೇರ ಅಲ್ಲಿ ಕೊಡಬು பொண்ணு மணி பூஜிமாரா கூட போயிடு. என்ன 3 மெசேஜ் ஆண்டானா அதே கூட போகணும். ಆರ್ನ ಸ್ಕೂಲ್ದ ಪ್ರಾಬ್ಲಮ್ ಇತ್ತು, ಸ್ಕೂಲ್ದಲ್ಲ ಅಂದ. ಹಾಯ್ ಹಾಯ್ ಎಂತ ಸ್ಕೂಲ್ ಶಾರ್ವಿ ಅವರೇ ಹಾಯ್, ಹೇಗಿದ್ದೀರಾ? ಲೈಕ್ ಡನ್ ನವೀನಣ್ಣ ಹಾಯ್ ಎಂಚೊಲ್ಲರು ಒಣಸಾಂಡೆ ಲೈಕ್ ಕೊರಿಯಸಿಸ್ ಕೇಶವಣ್ಣ ಹಾಯ್ ಹಾಯ್. ಚಾರ್ವಿ ಅವರೇ ಹೇಗಿದ್ದೀರಾ? ಊಟ ಮಾಡಿದ್ರಾ? ಹೇಗಿದ್ದೀರಾ ಸಿಸ್? ನಾನು ಸೂಪರ್ ಇದ್ದೆ, ನೀವು ಹೇಗಿದ್ದೀರಾ? ಊಟ ಮಾಡಿದ್ರಾ? ಹೈಡಲ್ಲಿ ಇರುವ ಜನರೇ ಪ್ಲೀಸ್ ನನ್ನ ತಂಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಿಂಪಲ್ ಅಣ್ಣ. ಒಣಸಾಂಡ್ ದಾದಿ ಕಜಿಪ್ಪು ಹಾಯ್ ಕೇಶವ್ ಬ್ರೋ ಅಂತ ನವೀನಣ್ಣ. ನಮ್ಮ ತುಳು ಭಾಷೆ ಕೇಳಿ ಖುಷಿ ಆಯಿತು. ಹೌದಾ, ನಿಮಗೆ ತುಳು ಬರುತ್ತಾ ಚಾರ್ವಿ ಅವರು? ಹಾಗೆ ನನ್ನ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ ಆಯಿತಾ. ಕೋರಿಯಾ
ಕೋರಿ ಕಚ್ಚಿದ ನವೀನನ್ನ ಕೋರಿ ಕಚ್ಚಿತು ಮತ್ತು ಸಿಂಪಲ್ ಅಣ್ಣ ಅಡಿಗೆ ಕೊಡ್ತಾರ ಕೋರಿ ಕಚ್ಚಿನ ಮತ್ತೆ ತುಳು ಬರುತ್ತಾ ಚಾರ್ವಿಯವರೇ? ನಾವು ಕೂಡ ತುಳು ಭಾಷೆಯವರು. ಹೌದಾ, ತುಳು ಬರ್ತೇನೆ ಅಂತ ಪೂಜಾರಿ ಸಂದೆ ಬೊಕ್ಕ ವಿಶೇಷ ಬರ್ಸೊಂಡೆ ಓಲೀರ್ನ ಊರು ಓಲು ಆಂಡ ವನಸ್ಸಿತ್ತು ಸಾ ಎನ್ನಾಡಿಯ ವನಸ್ಸು ಇರ್ನಾಡ ಎಂಕಲೇನ ಹಾಸನ. ಓ ಹಾಸನದಾರ ಇದು ಸೂಪರ್. ಈರ್ನ ಸಿಸ್ ಎನ್ನ ಮೂಲು ಕಾರ್ಕಳ ಕಾರ್ಕಳ ಸೂಪರ್ ಪನ್ನೊಂದಿಲ್ಲ ಸಿಂಪಲ್ ಅಣ್ಣೆ ಆಂಡ ಅಂದಿದ ಅದೇ ಕಜಿಪು ಕೋರಿಯ ಇರಗ್ಲ ಕೋರಿಯ ಹಾಯ್ ನವೀನ್ ಬ್ರೋ ಪನ್ನೊಂದಿಲ್ಲ ಕೇಶವಣ್ಣೆ ನವೀನ ಎಸ್ಕೇಪ್ ಆಯ್ರ ಇರು ಹಾಯ್ ಪನ್ನಾಗ ನವೀನ ಪೋಯ್ರ. ಓ ಕಾರ್ಕಳನಾ ಅಂದು ಚಾರ್ವಿಸಿಸ್ ಅಪ್ಪಂಡ ಎನ್ನ ಚಾನಲ್ಗಳ ಸಪೋರ್ಟ್ ಮಾಡ್ತಲೆ ಉಂತಲೆ ಉಂತಲೆ ನವೀನ. ಓ ಇರೇನು ಪಿನ್ ಮಲ್ಪರ ಆಪಿಸ್ ಇಜ್ಜಿ ಸಿಸ್ ಕುಡು ಸಾಂಬಾರ ಅಂದೆ ಒಂದು ತುಲೆ ಮಿತ್ತ ನವೀನ ಅಣ್ಣನ ಚಾನಲ್ ಉಂಟು ಅಂಚನೆ ಸಿಂಪಲ್ ಅಣ್ಣನ ಚಾನಲ್ ಉಂಟು ಅಕ್ಕನ ಚಾನಲ್ ಕನೆಕ್ಟ್ ಆಗವೆ ಮಿತ್ತ ಪುರ ತುಲೆ ಕೆಲವು ಚಾನಲ್ ಉಂಡು ಅಕ್ಕನ ಚಾನಲ್ ಕನೆಕ್ಟ್ ಆಗಲೆ ಯಾನಿರೆಗ್ ಬ್ಲೂ ಕೊರಲ ಪುಜ್ಜಿ ಎನ್ನ ಮೊಬೈಲ್ ಕಮೆಂಟ್ ಶೋ ಒಂದು ನವೀನ ನಾವು ದಾದ ಪ್ರಾಬ್ಲಮ್ ಬಂದೆ. ಓ ನವೀನಣ್ಣ ಉಳ್ಳಾರ ಏರು ಏರ ಮುಕ್ಕೊಂದಿತ್ತು ಅದೇ ಬ್ಲೂ ಕೊರ ಆಪುಜಿ ಚಾರ್ವಿಸಿಸ್ ತೈಬಂಡ ಎನ್ನ ಮೊಬೈಲ್ ಕಮೆಂಟ್ ಶೋ ಆಪುಜಿ ನಾನು ಬೊಕ್ಕೊಂದು ಮೊಬೈಲ್ ತಗೊಂಡಿಲ್ಲ. ಓ ಅಂದ ಅಂದಿ ಆವು ಬಿಡ್ಲೆ ಇರು ಎನ್ನ ವೀಡಿಯೋಗೊಂದು ಕಮೆಂಟ್ ಪಾಡ್ಲೆ ಅನ್ಬೇಕು ಅಲ್ಪ ಇರು ಬ್ಲೂ ಕೊಡ್ತಾರೆ. ನವೀನನ್ನ ಇರೇನು ಒಂಜಿ ತಿಂಗಳು ದುಂಬು ಪಂಪೆಲ್ಡ್ ತೂತೆ ಅಂದ ಮಧ್ಯಾಹ್ನ ಕೊಡ್ತದೆ ಅಲ್ಲ ನವೀನಣ್ಣೆ ಊರು ಬತ್ತಿತ್ತಾರ ಓಡಬೇರ ನವೀನಣ್ಣದ ಕ್ವಶನ್ಗೆ ಅಡಿಜ್ಜಿ ಸೊಲ್ಯೂಷನ್ ತಿಕ್ಕೋಣ ಎಂಕೇನು ದೊಡ್ಡಪ್ಪ ಬಂದ್ರು. ಹಾಯ್ ದೊಡ್ಡಪ್ಪ, ಹೇಗಿದ್ದೀರಾ? ದೇವರನ್ನ ದಾದಾಡು ಒಂಜಿ ಲೈವ್ಗೆ ಪೋದಿತ್ತೆ ಅಜ್ಜಿನ ಲೈವ್ ಅಪ್ಪಗ ಗೊತ್ತಿತ್ತು ನನ್ನ ಇತ್ತೇರು ಆರು ಪಂಡೇರಿ ಎಂಜೊಲ್ಲರ್ ಬಂದ ಅಪ್ಪಗೆ ನಾನು ಪಂಡ ಹುಷಾರಿಲ್ಲ ಐಕ್ ಪನ್ನಿ ಅಜ್ಜಿ ಏನು ಸೌಮ್ಯ ಅಜ್ಜಿ ಈರು ಅಕ್ಕಲೆಡ ಪಾತಿರ್ನಾಂಡೆ ಎನ್ನ ಲೈವ್ ದಾದೈಕ್ ಬರ್ತನ ಬಂದು ಕೇಂಡ್ಯಾರ ಅಂಚ ಕೇಂಡ್ಯಾರ ವಾ ಲೈವ್ ಪನ್ಲೆ ಮೋನು ಆಂಡ ಇಜ್ಜಿ ಚಾರ್ಲಿ ಮೋನ ಆತಿಜ್ಜಿ ಸೂಪರ್ ಬನ್ನೊಂದುಲ್ಲೇರು ದೊಡ್ಡಪ್ಪ ಥ್ಯಾಂಕ್ ಯು. ಸೌಮ್ಯ ಉಲ್ಲಾರ ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ. ಊಟ ಆಯ್ತಾ? ಊಟ ಆಯ್ತು ದೊಡ್ಡಪ್ಪ, ನಿಮ್ದಾಯ್ತಾ?
ಸೌಮ್ಯ ಇದ್ದೀರಾ? ನಂದಾಯಿತು. ಹೌದಾ? ಏನು ಸ್ಪೆಷಲ್? ಸ್ಪೆಷಲ್ ಏನು? ಉದಾರ್ ತೂತು ಜಕ್ಕ ಅತ್ತೆ ಏರು ಬೇತ ಕಡೆ ಪಾತ್ರ ನಾಲ್ಕು ಏನಾದ ಪ್ರಾಬ್ಲಮ್ ಹಾಂ. ವೆಜ್ ಊಟ ಮ್ಯಾಂಗ್ಳೂರು ಹೋಟೆಲ್ ವೆಜ್ ಊಟ. ಹೌದಾ? ಈರು ಐಡಿ ತೂ ಅಂದೆ ಲೈವ್ ಬೆಂಚು ಬಂದು ಅವು ಕಣ್ಣ ಸೌಮ್ಯ ಫಸ್ಟ್ ಐಡಿ ತೂ ಅಂದೆ ಲೈವ್ ಬೆಂಚು. ನಮ್ಮ ಬಿಜಾಪುರಲ್ಲಿ ಮ್ಯಾಂಗ್ಳೂರು ಹೋಟೆಲ್ ತುಂಬ ಇದೆ. ಹೌದಾ? ಮ್ಯಾಂಗ್ಳೂರು ಹೋಟೆಲ್ ಊಟ ತುಂಬ ಇಷ್ಟ. ಹೌದಾ? ಹೌದಲ್ಲ, ಮ್ಯಾಂಗ್ಳೂರು ಹೋಟೆಲಿದ್ದು ಟೇಸ್ಟ್ ಇರುತ್ತೆ. ಒಂಜಿ ಪುಲ್ಯ ಕಾಂಡೆಲ್ಲ ದೈವ ಪಾಡ್ಯಾರ ನಾನೆಲ್ಲ ಕೈದಾಗ್ತದೆ ಇಜ್ಜಿ ಕಿರಣನ್ನ ಒಂದು ಇತ್ತದ ಕಾಂಡದ ಎಂಡ ಹಾಕನೆ ಕಾಂಡದ ಎಂಡು ಮಲ್ದೆ ಇತ್ತದ ಸೌಮ್ಯ ಉಲ್ಲಾರ ಉಡುಪೆ ಪುಲ್ಯ ಕಾಂಡೆರ್ದು ಬಯ್ಯ ಮುಟ್ಟ ಲೈ ಮಲ್ಪಲಕ್ಕೆ ಇಜ್ಜಿ ಹೆಲ್ತ್ ಕರೆಕ್ಟ್ ಇಜ್ಜಿ. ಕಿರಣ್ ಅವರೇ ನಮಸ್ತೆ ಅಂತ ಇತ್ತು. ಬಸ್ ಹಾಕೊಂಡು ನಾವು ಫ್ಯಾನ್ ಸ್ಟಾರ್ಟ್ ಮಾಡಿದ್ದೀರಾ? ಹೌದು, ಫ್ಯಾನ್ ಹಾಕಿದ್ದೇನೆ. ವಣಸಾಂಡೆ ಇರ್ನ ದಾದ ಸ್ಪೆಷಲ್ ದಾಲಿಜ್ಜಿ ವೆಜ್ ಇರಗೆ ದಾದ ಇರ್ತದೆ. ಕಿರಣನ್ನ ಎನ್ನ ಮೊಬೈಲ್ ಕಮೆಂಟ್ ಶೋ ಆಪುಜಿ ದಾದಂದು ಇರೆಗಾಂಡಲ್ಲ ಗೊತ್ತುಂಡ ದಾದಂಡಲ ಐಡಿಯಾ ಉಂಟು. ಅರೇನ ಲೈವ್ ಅನಗ ಪಂಟ ಈರಪಗ ಎನ್ನಡ ಪಾತಿರ್ಲಿ ಅಪಗ ಈಗ ಮಸ್ತ್ ಕೋಪಗತ್ತನಪ್ಪ ಅಂದ ಇರು ಐಡಿದು ಎರಡ ಹೆಂಗೆ ಗೊತ್ತಾಗ ಐಡಿ ಪಂಡ ನಿಮ್ಮ ಚಾನಲ್ ಮೋನ ಯಾವಾಗ ಗೊತ್ತಿಲ್ಲ ದೊಡ್ಡ ಮೋನ ಆಗುವಾಗ ಆಗುತ್ತೆ. ದೊಡ್ಡಪ್ಪ ಅವರೇ ಹಾಯ್ ಮೆಲ್ಲೋ ಅಂತ ಕಿರಣ್ ನೋಡಿ ದೊಡ್ಡಪ್ಪ ನಿಮ್ದು ಹಾಯ್ ಹೇಳ್ತಿದ್ದಾರೆ ಕಿರಣನ್ನ. ಕಿರಣ್ ಅವರಿಗೆ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ.
ದೊಡ್ಡಪ್ಪ ಅವರೇ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಿದ್ದಾರೆ. ಸೂಪರ್, ಥ್ಯಾಂಕ್ ಯು. ಅಕ್ಕ ಇತ್ತು ಹಾಂ ದಾದ ಮಾಡ್ಕೊಣ ದಾದ ಮಾಡ್ಕೊಣ ದಾದ ಮಾಡ್ಕೊನಿ ಸೌಮ್ಯ. ನೋ ಟೆನ್ಷನ್, ಐಕು ಪೂರ ಟೆನ್ಷನ್ ಅನ್ಕೋತು. ಓಕೆನಾ. ಸೂಪರ್ ವಂಡರ್ಫುಲ್ ಲೈವ್ ಅಂತ ಕಿರಣ ಅನ್ನ, ಥ್ಯಾಂಕ್ ಯು. ಎಕ್ಸಲೆಂಟ್, ಥ್ಯಾಂಕ್ ಯು. ಬ್ಯೂಟಿಫುಲ್ ಲೈವ್ ಅಕ್ಕ. ಬನ್ಲೆ ಸೌಮ್ಯ, ಬನ್ಲೆ. ರಾರಾ ಲೈವ್ ಎಂಚಿನ ಕುಲೆ ಉಂಡ ಅಂದೆ ಕುಲೆ ಉಂಡ ಕಿರಣ ರಾರಾ ಲೈವ್ ಅಂದ ಭಾರಿ ಮೋಡ ಆತನಿ ಬಸ್ ಹರ್ಪುಣ. ಅಕ್ಕ ಸೌಮ್ಯ ಬನ್ಲೆ ಸೌಮ್ಯ, ಏನುಂಡು ಬನ್ಲೆ. ಹಾಯ್ ಹಾಯ್ ವರ್ಷಿಣಿ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಸೌಮ್ಯ ಅಕ್ಕ ಹ್ಯಾಪಿ ಬರ್ತ್ಡೇ ನಿಮಗೆ ಅಂತೆ. ಹೌದಾ, ಸೌಮ್ಯಂದು ಬರ್ತ್ಡೇ ನಿಮಗೆ. ಸೌಮ್ಯನ ಬರ್ತ್ಡೇನಾ? ಊಟ ಮಾಡಿದ್ರಾ ವರ್ಷಿಣಿ ಅವರು?
ಅಂತ ಹೇಳ್ತಿದ್ದಾರೆ ಬಿರುವಸಣ್ಣ. ಹಾಯ್ ಹಾಯ್ ಬಿರುವಸಣ್ಣ, ಎಂಚುಲ್ಲರು ಒಣಸಂಡೆ. ನಂದು ಬರ್ತ್ಡೇ ಮೇ 29ಕ್ಕೆ. ಹೌದಾ, ಒಣಸಂಡೆ ಬಿರುವಸಣ್ಣ. ಒಂದು ಬೊಕ್ಕಲಾತು ಚಳಿ ಜಾಸ್ತಿ ಆಯ್ತು ನೋಡಿ. அந்த பன்னெண்டு சவுண்ட் ಅಜ್ಜಣ್ಣ ಆಡತ್ತೆ ನನ್ನ ಬರ್ತಡೇ ಆದ ನನ್ನ ಬರ್ತಿ ವರ್ಷ. ಮುದ್ದುಗೆ ಗುದ್ದ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಒಣಸಾಂಡಿ ಇರ್ನಾಂಡೆ ದಾದೆ ಕಜಿಪು ಕಜಿಪುಂದಿ ಎಂಚಿನ ತೀರೆ ಮೊಸರು ಉಪ್ಪಟ್ಟು. ಬನ್ನಿ ಜನರೇ, ಕಮೆಂಟ್ ಆಗಿ. ಈರು ತುಳು ಭಾಷೆ ಕನ್ನಡ ಇಂಕ ಅರ್ಥ ಆಗುಂಡು ಯಾನರೆಗೆ ಬನ್ನಿ ಕನ್ನಡದ ಅಂದ. ಓಕೆ ಓಕೆ, ಬೊಕ್ಕ ವಿಶೇಷ ಪನೋಡಿ ಪನೋಡು ಲೈಟ್ ಬಾಡೋಡ ಅಂದು ಬಸ್ ಬರೋನುಂಟು ಕತ್ತಲೆ. బస్సు ఉంది, బస్సు ఉంది, బస్సు బరుంది. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಅಂಚಿ ಬಸ್ ಹೆಜ್ಜೆ ಬಿರೋಸಣ್ಣ ಸೌಮ್ಯ ದೂರ ಪೋಯಾರ. తెడీలు వస్తుందా ఓడి వచ్చి అన్నని ఎన్ని. ఓకే ఓకే, తెడీలు వస్తుంది ఇరెన్న ఇరెన్నದ್ದು ದಾದಾ ಅಂತ ತೆಡಿಲಿ ಬಲ್ಪ್ ಪಿರ ಪಂದ್ಲೆ ತೆಡಿಲಿ ಪಿರಕೊಂಡ ಅಣ್ಣ ತೊಂದ್ರೆ ದಿನ ವೇಸ್ಟ್ ಆಯ್ತು. 3 ಬರ್ಸೇಜ್ ಅಂದ ಕತ್ತಲೆ ಬೇಡ ಕತ್ತಲೆ. ಬರ್ಪುಂಟುಲೆ
ಮೂಲು ಬರ್ತೀವ ಕವಲ್ಲ ಬರೋಡಿದೆ ವರ್ಷ ಏತು ದೂರ ಉಂಟು ಮುಲ್ತದ ಅಡೆ ಬರ್ತೀನಿ ವರ್ಷ ಕುಡ್ಲ ಈ ಸೌಮ್ಯ ಪೋಯಿನೇನ ಅಂತ ಇರಗ ಧೈರ್ಯಗೆನ್ನಲ್ಲ ಆವ ಧೈರ್ಯಗೆನ್ನು ಧೈರ್ಯ ಜನಲ್ಲೇರಿ ಜನಲ್ಲೇರು ಅಂಚದು ಪೋಡಿಗೆ ಜನ ಇಜ್ಜೆರಡನ್ನ ಪೋಡಿ ఒక ವಿಶೇಷ ಬಿರುಸನ್ನ ಜನ ಉಪ್ಪಡ ಹಾಕ್ಲಿಲ್ಲ ಎಲ್ಲರ ಬರಲಿ ಹಾವ ಅಕ್ಕಲ್ ಮೊಬೈಲ್ದು ಬಿಸಿಲಿರು ಮೊಬೈಲ್ದು ಎರಡನೇ ಸಲ ಲೈವ್ ಇದು ಹೌದು ಎರಡನೇ ಸಲ ಲೈವ್ ಎರಡನೇ ಸಲದ್ದು ಲೈವ್
ಏರ ದಾದಿ ಏರ ಆರ ಇರ್ನ ಅಜ್ಜರ್ ಬಿರ್ಸಣ್ಣ ಸಿ ಸಿ ಸೇ Whatever. Fair. ಈತ ಬೇಗ ಪೋಯರ ಮನಸ್ಸಿಜ್ಜಿ ಇರ ಮಂಡೆ ನಾನು ಅಂಚ ಮಂಡೆ ಕ್ಲಾಸ್ ಇತ್ತು ಮಂಡೆ ಗೊಂಜಿ ಬಿಡೋದು ಮಂಡೆ ಗೊಂಜಿ ಬುಣ್ಣ ಯಾನು ಬೆರಿಕ ನಾಳು ಬುದ್ದದು ಅಲ್ಲಿ ಅಂದೆ ಅಕ್ಕ ಈ பொண்ணு ಒಡೆ ಪೋಪುಣ್ಯ ಗಡಿಗೆ ಗೊರ ಓ ಸೌಮ್ಯ ದೂರ ಬೋದಿತ್ತ ಮುಲ್ಪನೆತ್ತ ಅಂದ
ಓಕೆ ಬಾಯ್, ಟಾಟಾ, ಟೇಕ್ ಕೇರ್ ಮನಂದುರ್ಲೇದು. ಓಕೆ ಬಿರೋಸಣ್ಣ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಏರ್ಲ ಇಜ್ಜಿರತ್ತೆ ಅಕ್ಕ, ಇಜ್ಜಿ ಸೌಮ್ಯ, ಏರ್ಲ ಇಜ್ಜಿ ತೊಂದರೆ ಇಜ್ಜಿ ಏರ್ಲ ಇಜ್ಜೆರಡಲ್ಲ ಅಲ್ಲ ಇವ ಪುಣ್ಯ, ನೋ ಪ್ರಾಬ್ಲಮ್. ಪಕ್ಕ ಪನ್ಲೆ ಸೌಮ್ಯ. ಹಲೋ
ಸೌಮ್ಯ ಪಾತೆರ್ಲೆ ದಾದೆ ಕಜ್ಪು ಬೈಯದು ನಾವು ಮ್ಯೂಟ್ ದೀತೇನೆ ನೆನಪು ಹೆಚ್ಚಿಪ್ಪ ಈ ರಕ್ಕ ಬನ್ನಗನೆ ನೆನಪ ಈ ರಕ್ಕ ಬಂತು ಜರಡಿ ಅಂತ ನೆನಪ ಸೌಮ್ಯ ಲೈವ್ ಮಲ್ಪುವರ ಇವ್ರು 5 ಗಂಟೆ ಲೈವ್ ಮಲ್ಪುವ ನಾನು 2 ಮಲ್ಪ 4:15 ಹನ್ನೊಂದು ಮಲ್ಪ ಓಕೆನಾ 4:15 ಲೈವ್ ಎಂಟು